ನಮ್ಮೂರ ಶಾಲೆ ಇವತ್ತು ನಾವು ಇರುವಂಥದ್ದು ಬೆಟ್ಟಂಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಪುತ್ತೂರಿನಿಂದ ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಪುತ್ತೂರು ಪಾಣಾಜೆ ರಸ್ತೆಯಲ್ಲಿ ಸಿಗುವಂತಹ ಬೆಟ್ಟಂಪಾಡಿ ಗ್ರಾಮದ ಒಂದು ಏಕೈಕ ಮತ್ತು ಅತ್ಯಂತ ಹಿರಿಯ ಶಾಲೆ ಇದು. ಈ ಶಾಲೆಗೆ ಹತ್ರ 100 ವರ್ಷಗಳ ಒಂದು ವಿಶೇಷವಾದಂತಹ ಇತಿಹಾಸವಿದೆ. ಈ ಶಾಲೆಯಲ್ಲಿ ಏನೆಲ್ಲ ಸೌಲಭ್ಯಗಳಿವೆ, ಏನು ಕೊರತೆಗಳಿವೆ, ಏನಾಗಬೇಕಾಗಿದೆ ಮತ್ತು ಮಕ್ಕಳು ಯಾವ ರೀತಿಯಾಗಿ ಕಲಿತಾ ಇದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಯಾವೆಲ್ಲ ಸೌಲಭ್ಯದ ಮುಖಾಂತರ ಮಕ್ಕಳು ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ ಎನ್ನುವಂತಹ ಎಲ್ಲ ಮಾಹಿತಿಯನ್ನು ಕೂಡ ನೋಡಿಕೊಂಡು ಬರೋಣ. ಈ ಶಾಲೆಯ ಒಳಾಂಗಣ ಯಾವ ರೀತಿಯಾಗಿದೆ ಎನ್ನುವುದನ್ನು ನಾವು ತೋರಿಸ್ತಾ ಇದ್ದೇವೆ. ಈಗಾಗಲೇ ಅತ್ಯಂತ ಪ್ರಕೃತಿಯ ಒಂದು ಮಧ್ಯದಲ್ಲಿ, ಹೂದೋಟಗಳ ಮಧ್ಯದಲ್ಲಿ ಈ ಶಾಲೆ ಇದೆ. ಅದರ ಜೊತೆಗೆ ಇಲ್ಲಿಯ ಗೋಡೆಗಳಲ್ಲಿ ಅತ್ಯಂತ ವರ್ಲಿ ಚಿತ್ತಾರಗಳನ್ನು ಮಾಡುವುದರ ಮುಖಾಂತರವಾಗಿ ಈ ಮಕ್ಕಳಲ್ಲಿ ಒಂದು ರೀತಿಯ ವಿಶೇಷವಾದಂತಹ ಶಿಕ್ಷಣದಲ್ಲಿ ಆಕರ್ಷಣೆ ಮತ್ತು ಆಸಕ್ತಿ ಮೂಡುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಗೋಡೆಗಳಲ್ಲಿ ವರ್ಲಿ ಚಿತ್ತಾರವನ್ನು ಮಾಡಿ ಮಕ್ಕಳಲ್ಲಿ ಒಂದು ರೀತಿಯಾದಂತಹ ಕಲಾತ್ಮಕವಾದಂತಹ ಒಂದು ಆಸಕ್ತಿಯನ್ನು ಬೆಳೆಸುವಲ್ಲಿಯೂ ಕೂಡ ಈ ಶಾಲೆ ಮುಂದುವರಿತಾ ಇರುವಂಥದ್ದು. ಗ್ರಾಮೀಣ ಭಾಗದ ಈ ಶಾಲೆಯಲ್ಲಿಯೂ ಕೂಡ ಮಕ್ಕಳಲ್ಲಿ ವಿಭಿನ್ನವಾದಂತಹ ಕಲಿಕಾ ಆಸಕ್ತಿಗಳೇನಿವೆ ಅವುಗಳಿಗೆ ಪೂರಕವಾದಂತಹ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಇಲ್ಲಿಯೂ ಕೂಡ ಅನೇಕ ಚಟುವಟಿಕೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಪ್ಲೇ ಗ್ರೌಂಡ್ ಆಗಿರ್ಬೋದು, ಅಥವಾ ಇಲ್ಲಿರುವಂತಹ ಹೂದೋಟ ಆಗಿರ್ಬೋದು, ಅಥವಾ ಫ್ರೂಟ್ಸ್ನ ಹಣ್ಣಿನ ಗಿಡಗಳನ್ನು ಮಾಡುವುದರ ಮುಖಾಂತರವೂ ಕೂಡ ಇಲ್ಲಿ ಒಂದಷ್ಟು ಕೃಷಿ ಕಾರ್ಯದಲ್ಲೂ ಕೂಡ ಈ ಶಾಲೆಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ನಾವು ನೋಡ್ತಾ ಇರುವಂಥದ್ದು ಮಕ್ಕಳ ಒಂದು ಆಟದ ಏನು ಗ್ರೌಂಡ್ ಇದೆ, ಅದರ ಜೊತೆಗೆ ಇಲ್ಲಿ ಅನೇಕ ರೀತಿಯಾದಂತಹ ಹೂವಿನ ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಇದನ್ನು ನೆಡುವುದರ ಮುಖಾಂತರ ಕೂಡ ಮಕ್ಕಳಲ್ಲಿ ಒಂದು ರೀತಿಯ ಕಲಿಕಾಸಕ್ತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಇಲ್ಲಿ ಮಾಡಲಾಗಿದೆ. ಅದೇ ರೀತಿ ಇಲ್ಲಿ ಮಕ್ಕಳು ಯಾವ ರೀತಿಯಾಗಿ ಆಸಕ್ತಿಯಿಂದ ಕಲಿತಾ ಇದ್ದಾರೆ, ಬನ್ನಿ ಮಕ್ಕಳಲ್ಲಿ ಮಾತಾಡಿಸ್ಕೊಂಡು ಬರುವ. ಹೆಸರೇಳು? ಧನ್ವಿತ್. ಎಷ್ಟನೇ ಕ್ಲಾಸ್? ಮೂರನೇ ಕ್ಲಾಸಾ? ಏನು ಕಲಿತಾ ಇದೆಯಲ್ಲಿ? ಏನು ನಿನಗೆ ಆಸಕ್ತಿ ಹೆಚ್ಚು? ಹಾಡ್ತೀಯಾ? ಚಿತ್ರಕಲೆ ಮಾಡ್ತೀಯಾ? ಎಲ್ಲ ಮಾಡ್ತೀಯಾ? ಹಾಡ್ಬೋದೊಂದು ಹಾಡು, ಸಣ್ಣ ಒಂದು ಹಾಡು. ಅಕ್ಕ ಅವನಿಗೆ ಹೇಳ್ತಾನೆ, ಹೇಳಿಕೊಡ್ತಾನೆ. ಯಾವುದು ಹಾಡ್ಲಿಕ್ಕೆ? ಯಾವುದು? ಬಾಬಾ ಅಂತ ಹಾಡ್ಬೇಕಂತೆ. ಬಾಬಾ ಗಿಲಿಯೇ ಬಣ್ಣದ ಗಿಲಿಯೇ ಹಣ್ಣನ್ನು ಕೊಡುವೆನು ಬಾಬಾ, ಸೀರು ಪುಕ್ಕದ ಚಂದದ ಗಿಲಿಯೇ ನನ್ನೊಡನಾಡಲು ಬಾಬಾ, ಕೆಂಪು ಮೂಗಿನ ಮುದ್ದಿನ ಗಿಲಿಯೇ ಹಾಡನ್ನು ಕಲಿಸುವೆ ಬಾಬಾ. ಆಯ್ತಾ? ಇವ ಆಡ್ತಾನೆ, ಇವ ಚಂದ ಆಡ್ತಾನೆ. ಬೇರೆ ಆಡ್ಬೇಕು, ಬೇರೆ ಬಾಬಾ ಬೇಡ, ಬೇರೆ ಎಲ್ಲ ಒಟ್ಟು ಸೇರಿ ಬಾಬಾ ಬೇಗ ಬನ್ನಿ. ಬಾಬಾ ಗಿನಿಯೇ ಬಣ್ಣದ ಅಣ್ಣನ ಕೊಡುವೆನು ಬಾಬಾ, ಹಸಿರು ಪುಕ್ಕದ ಚಂದದ ಗಿಲಿಯೇ ನನ್ನೊಡನಾಡಲು ಬಾಬಾ, ಕೆಂಪು ಮೂಗಿನ ಮುದ್ದಿನ ಗಿಳಿಯೇ ಹಾಡನ್ನು ಕಲಿಸುವೆ ಬಾಬಾ, ಹಸಿರಲ್ಲಿ ಕುಳಿತು ನೋಡುವೆ ಹೇಗೆ ಹಾಡುತ್ತ ಹತ್ತಿರ ಬಾಬಾ, ಸೊಕ್ಕಿನ ಟಾಮಿ ಮನೆಯೊಳಗಿಲ್ಲ ಹೆದರುವೆ ಏಕೆ ಬಾಬಾ, ಸೊಕ್ಕಿನ ಟಾಮಿ ಮನೆಯೊಳಗಿಲ್ಲ ಹೆದರುವೆ ಏಕೆ ಬಾಬಾ, ಎರಡೆರಡು ಒಂದ್ಮೂರು ಒಂದ್ನಾಲ್ಕು ಒಂದೈದೈದು ಒಂದಾರಾರು ಒಂದೇಳೇಳು ಒಂದೆಂಟೆಂಟು ಒಂದೊಂಬತ್ತು ಒಂದು ಹತ್ತು ಎರಡು ಎರಡೊಂದೆರಡು ಎರಡೆರಡ್ನಾಲ್ಕು ಎರಡೇರಾರು ಎರಡ್ನಾಲ್ಕೆಂಟು ಎರಡೈದತ್ತು ಎರಡಾರನ್ನೆರಡು ಎರಡೇಳಹದ್ನಾಲ್ಕು ಎರಡೇಳಹದ್ನಾರು ಎರಡೊಂಬತ್ತು ಹದಿನೆಂಟು ಎರಡು
ಸಜಾ ಬಂದಿದೆ ಬೇಸಿಗೆ ರಜಾ ರಜಾ ಇದ್ದರೂ ಬಿಸಿಲಿನ ಸಜಾ ಬನ್ನಿ ಆಡೋಣ ಸೂರ್ಯನ ಮಹಿಮೆ ಹಾಡೋಣ ಬನ್ನಿ ಹಾಡೋಣ ಸೂರ್ಯನ ಮಹಿಮೆ ಹಾಡೋಣ ಬಂದಿದೆ ಬೇಸಿಗೆ ರಜಾ ರಜಾ ಇದ್ದರೂ ಬಿಸಿಲಿನ ಸಜಾ ಏಕೆ ರವಿಗಿಂತ ತಾಪ ಯಾರ ಮೇಲವನ ಕೋಪ ಏಕೆ ರವಿಗಿಂತ ತಾಪ ಯಾರ ಮೇಲವನ ಕೋಪ ಎಂದು ಹಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ ಎಂದು ಹಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ ಬಂದಿದೆ ಬೇಸಿಗೆ ರಜಾ ರಜಾ ಇದ್ದರೂ ಬಿಸಿಲಿನ ಸಜಾ. ಎಷ್ಟನೇ ಕ್ಲಾಸ್ ನೀನು? ನಾನು ಒಂದನೇ ಕ್ಲಾಸಾ? ನಿಂಗೆ ಗೊತ್ತಿಲ್ವಾ ಎಷ್ಟನೇ ಕ್ಲಾಸು ಅಂತ? ಒಂದನೇ ಕ್ಲಾಸಾ ನೀನು? ಏನು ಕಲಿಯುತ್ತೀಲಿ? ಇಲ್ಲಿ ABCD. ABCD ಕಲಿತ್ಯಾ? ಹಾಂ, ಹೇಳಲಿಕ್ಕೆ ಆಗ್ತದೆ ABCD? ಎಲ್ಲವನ್ನು ಹೇಳ್ತೀಯಾ? ಹೇಳ್ಬೋದಮ್ಮೆ? ಹೇಳಂತೆ. ABCD. ಹಾಂ. ABCDEFGHIKJLM. ಮುಗೀತಾ? ಆಯ್ತಾ? ಅಷ್ಟೇ ಬರೋದು, ಇನ್ನು ಕಲಿಬೇಕಷ್ಟೇ ಅಲ್ವಾ? ನಿನ್ನ ಹೆಸರು? 7ನೇ ತರಗತಿ. 7ನೇ ತರಗತಿ. DCM ಉಪಮುಖ್ಯಮಂತ್ರಿ ಅಲ್ಲ? ಶಾಲೆ ಉಪಮುಖ್ಯಮಂತ್ರಿ. ಹೇಗಾಗ್ತುಂಟು ಶಾಲೆಯನ್ನು ಹೇಗೆ ನಡೆಸ್ತಾ ಇದ್ದೀವಿ ಉಪಮುಖ್ಯಮಂತ್ರಿ? ಖುಷಿ ಆಗ್ತದೆ, ಸ್ವಲ್ಪ ಖುಷಿ ಆಗ್ತದೆ. ಸ್ವಲ್ಪ ಬೇಜಾರಾಗ್ತದೆ. ಹಾಗಾದ್ರೆ ಸ್ವಲ್ಪ ಬೇಜಾರಾಗ್ತದೆ ಅಲ್ಲ, ಹಾಗೆಲ್ಲ ಖುಷಿ ಆಗ್ತದೆ. ಮಕ್ಕಳು ಕಡಿಮೆ ಇದ್ದಾರಂತ ಎಲ್ಲ ಬೇಜಾರಿದೆಯಾ? ಜಾಸ್ತಿ ಬೇಕಿತ್ತಾ? ಜಾಸ್ತಿ ಮಕ್ಕಳು ಬೇಕಿತ್ತು. ಯಾಕೆ? ಇಲ್ಲಿ ಅವತ್ತೆಲ್ಲ ಖುಷಿ ಆಗ್ತಿತ್ತು, ಈಗ ಮಕ್ಕಳು ಎಲ್ಲರೂ ಬಂದವರೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ಬೇಕಿತ್ತು. ಇಲ್ಲೆಲ್ಲ ಸೌಲಭ್ಯ ಎಲ್ಲ ಉಂಟು ಆಟ ಆಡಲಿಕ್ಕೆ ನಿಮಗೆ? ಮತ್ತೆ ಎಲ್ಲ ಏನೆಲ್ಲ ಸೌಲಭ್ಯ ಉಂಟು? ಆಟ ಆಡಲು ಮತ್ತೆ ಗ್ರಂಥಾಲಯದಲ್ಲಿ ಓದಲಿಕ್ಕೆ ಎಲ್ಲ ಮತ್ತೆ ಮಗ್ಗೆಲ್ಲ ಬರೆಯಲು ಓದಲು ಚೆನ್ನಾಗ್ತದೆ ಇಲ್ಲಿ. ಇವರು ಮುಖ್ಯಮಂತ್ರಿಯಾ? ಹೌದು. ನಿಮ್ಮ ಹೆಸರು? ಶ್ರಾವ್ಯ ಬಿ ಅಂತ. ಹೇಗೆ ಮುಖ್ಯಮಂತ್ರಿಯಾಗಿ ಶಾಲೆಯನ್ನು ಹೇಗೆ ನಡೆಸ್ತಾ ಇದ್ರಿ? ಚಂದ ನಡೆಸ್ತಾ ಇದ್ರಿ? ಏನು ಸೌಲಭ್ಯ ಎಲ್ಲ ಉಂಟಾ ಶಾಲೆಯಲ್ಲಿ ನಿಮಗೆ ಬೇಕಾಗುವಂತೆಲ್ಲ? ಉಂಟು, ಓದಲಿಕ್ಕೆ ಪುಸ್ತಕ ಉಂಟು, ಆಟಕ್ಕೆ ಸಾಮಾನು, ಯೂನಿಫಾರ್ಮ್ ಸಿಗ್ತದೆ ಎಲ್ಲ? ಇಷ್ಟು ದೊಡ್ಡ ಶಾಲೆಯಲ್ಲಿ ಮಕ್ಕಳೆಲ್ಲ ಕಡಿಮೆ ಇರೋದಲ್ಲ? ಬೇಜಾರಾಗ್ತದ? ಜಾಸ್ತಿ ಬೇಕಿತ್ತು. ಊಟ ಎಲ್ಲ ಹೇಗುಂಟು? ಚೆನ್ನಾಗಿ ಮಾಡ್ತಾರೆ. ಖುಷಿ ಆಗ್ತದೆ ನಿಮಗೆ? ಖುಷಿ ಆಗ್ತದೆ. ನಿಮ್ಮದು ಕ್ಲಾಸಲ್ಲಿ ಎಷ್ಟು? 3 ಜನ ಇರೋದು. 3 ಜನ ಇರೋದು. ಓದಲಿಕ್ಕೆಲ್ಲ 3 ಜನ ನಿಮಗೆ ಮಕ್ಕಳು ಕಡಿಮೆ ಇದ್ದಾರೆ ಅಂತ ಹೇಳಿ ಕಷ್ಟ ಆಗ್ತದಾ? ಪಾಠಗಳೆಲ್ಲ ಸರಿಯಾಗಿ ನಡೀತಾರೆ. ಮಕ್ಕಳು ಬೇಕಿತ್ತು ಅಷ್ಟೇ. ಟೀಚರಲ್ಲಿ ಹೇಗೆ ಕಲಿಸ್ತಾರೆ? ತುಂಬ ಚೆನ್ನಾಗಿ ಕಲಿಸ್ತಾರೆ, ಸರಿ ಅರ್ಥ ಮಾಡಿಸ್ತಾರೆ. ಬೇರೆ ಚಟುವಟಿಕೆಗಳು ಏನೇನು ಮಾಡ್ತೀರಿ? ಬೇರೆ ಡ್ರಾಯಿಂಗ್ ಮತ್ತು ಬೇರೆ ಅದು ಹಾಡಾಡಿಸೋದೆಲ್ಲ ಕಲಿಸ್ತಾರೆ. ಚಿಕ್ಕ ಮಕ್ಕಳಿಗೆ ಹಾಡಾಡಿಸೋದು ಮತ್ತು ನಮಗೆ ಏನೆಲ್ಲ ಕಲಿಸ್ತಾ ಇರ್ತಾರೆ. ಮತ್ತು ಓದಲಿಕ್ಕೆ ಸಹ ಹೇಳ್ತಾರೆ ಕತೆ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ. ಸಾಯಶ್ವಿನ್. ಎಷ್ಟನೇ ಕ್ಲಾಸ್ ನೀನು? 1ನೇ. ಏನು ಕಲಿತಿ ನೀನಿಲ್ಲಿ? ABCD ಕಲಿತ್ಯಾ? ಬೇರೆ? ಯಾವುದು ಕ್ಲಾಸ್ ಅದು? ಸ್ಮಾರ್ಟ್ ಕ್ಲಾಸ್. ಹೇಗಾಗ್ತದೆ? ಚಂದ ಅರ್ಥ ಆಗ್ತದ ಚೆನ್ನಾಗಿ? ಕ್ಲಾಸ್ ಟೀಚರ್ ಪಾಠ ಮಾಡೋದಕ್ಕೆ ಇದು ಯಾವುದು? ಇದು ಸ್ಮಾರ್ಟ್ ಕ್ಲಾಸ್ ಅರ್ಥ ಆಗ್ತದೆ, ಟೀಚರ್ಸ್ ಹೇಳಿದ ಅರ್ಥ ಆಗ್ತದೆ. ಅರ್ಥ ಆಗ್ತದೆ.
ಏನೆಲ್ಲ ಬರ್ತದೆ ಸ್ಮಾರ್ಟ್ ಕ್ಲಾಸ್? ಇದು ಹಾಡು ಮತ್ತೆ ಪಾಠ ಎಲ್ಲ ಬರ್ತದೆ. ಎಲ್ಲ ಪಾಠಗಳಿವೆಯಾ? ಹಾಂ ಎಲ್ಲ ಪಾಠ ಹಾಂ ಚೆನ್ನಾಗಿ ಅರ್ಥ ಆಗ್ತದೆ. ಅರ್ಥ ಆಗ್ತದೆ. ಏನೇನು ಮಾಡ್ತಾರೆ? ಆಪರೇಟಿಂಗಾ ಸ್ಮಾರ್ಟ್ ಕ್ಲಾಸ್ನದು? ಹೌದಾ? ಯಾರು ಕಲಿಸಿಕೊಟ್ಟದ್ದು ನಿಮಗೆ? ಟೀಚರ್. ಡೈಲಿ ನೀನೇ ಆಪರೇಟ್ ಮಾಡೋದಾ? ಬೇರೆ ಬೇರೆ ಬೇರೆಯವರು ಕೂಡ ಮಾಡ್ತಾರೆ. ಎಲ್ಲ ಗೊತ್ತಿದೆ ನಿಮಗೆ ಕಂಪ್ಯೂಟರ್ನದ್ದು? ಹೇಗಾಗ್ತಾ ಉಂಟು ಸ್ಮಾರ್ಟ್ ಕ್ಲಾಸ್? ಚೆನ್ನಾಗ್ತದೆ. ಚೆನ್ನಾಗಿ ಆಗ್ತದೆ. ಕಲೀಲಿಕ್ಕೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಚೆನ್ನಾಗಿ ಆಗ್ತದೆ. ಯಾವ್ದು ಕಲಿತೀರಿ ಅದರಲ್ಲಿ? ಚಂದ ಮಾಡಿ ಯಾವ್ದು ಕಲಿತೀರಿ? ಹಾಡು ಹಾಡೋದನ್ನು ಕಲಿತೀರಾ ಸ್ಮಾರ್ಟ್ ಕ್ಲಾಸ್ನಿಂದ? ಹೌದು, ಒಳ್ಳೇದಿದೆ. ನಿಮ್ಮ ಹೆಸರು? ದೃಶ್ಯ. ಇದು ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳಿದ್ರು ಕೂಡ ಯಾವ ರೀತಿಯಾಗಿ ಖುಷಿಯಿಂದ ಕಲಿಯುತ್ತಾರೆ, ಆಟ ಪಾಠಗಳಲ್ಲಿ ಹಾಡುವಂಥದ್ದೆಲ್ಲ ನಾವು ನೋಡಿಕೊಂಡು ಬಂದಿದ್ದೇವೆ. ಇನ್ನು ಈ ಶಾಲೆಯ ಶಿಕ್ಷಕರು ಮತ್ತು ಪೋಷಕರು ಯಾವ ರೀತಿಯಾಗಿ ಈ ಶಾಲೆ ಬಗ್ಗೆ ಮಾತನಾಡ್ತಾರೆ ನೋಡಿ, ಕೇಳ್ಕೊಂಡು ಬರೋಣ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿ. ನಾನು ಸರಿತಾ ಎ, ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಳೆದ 1.5 ವರ್ಷದಿಂದ. ಸುಮಾರು ಶತಮಾನೋತ್ಸವದ ಹೊಸ್ತಿಲಲ್ಲಿದೆ ನಮ್ಮ ಶಾಲೆ. ಹತ್ತಿರ 100 ವರ್ಷಗಳ ಸಮಯ ಆಗ್ತಾ ಬಂತು ನಮ್ಮ ಶಾಲೆಗೆ. ಸಾವಿರಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಒಂದು ಒಳ್ಳೆಯ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಆದರೆ ಪ್ರಸ್ತುತ ಈ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸ್ಥಿತಿಯಂತೆ ನಮ್ಮ ಶಾಲೆಯಲ್ಲಿ ಕೂಡ ಮಕ್ಕಳು ತುಂಬ ಕಡಿಮೆ ಆಗ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ 2 ಅಂಕಿ ಸಂಖ್ಯೆಯಲ್ಲೇ ಇದ್ದಾರೆ. ಇದಕ್ಕೆ ಕಾರಣಗಳು ಹಲವಾರು. ಅದರಲ್ಲಿ ಉದಾಹರಣೆಗೆ ಹೇಳೋದಿದ್ದರೆ ಇಂಗ್ಲೀಷ್ ಮಾಧ್ಯಮದ ಹಾವಳಿ ಅಂತಲೇ ಹೇಳ್ಬೋದು. ಈ ಇಂಗ್ಲೀಷ್ ಮಾಧ್ಯಮದ ಹಾವಳಿಯಿಂದಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಸರ್ಕಾರ ನಮ್ಮ ಈ ಸರ್ಕಾರಿ ಶಾಲೆಗಳ ಕಡೆಗೆ ಒಂದು ಒಳ್ಳೆಯ ಗಮನ ಕೊಟ್ಟು ಸರ್ಕಾರಿ ಶಾಲೆಗಳ ಸ್ಥಿತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಸಹಕರಿಸಬೇಕು. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ LKG UKG ಪ್ರಾರಂಭ ಮಾಡೋದರ ಮೂಲಕ ನಮ್ಮ ಶಾಲಾ ಮಕ್ಕಳ ದಾಖಲಾತಿಯನ್ನು ಏರಿಸಬೇಕು. ಹಾಗೆ ಶಿಕ್ಷಕರಿಗೆ ಕಾಲಕಾಲಕ್ಕೆ ಕೌಶಲ್ಯ ತರಬೇತಿಗಳನ್ನು ನೀಡಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳು ಪಡೆಯುವಲ್ಲಿ ಶಿಕ್ಷಕರು ಕೂಡ ಸಹಕರಿಸಬೇಕು. ಶಿಕ್ಷಕರು ಕೂಡ ಕಾರ್ಯಪ್ರವೃತ್ತರಾಗಬೇಕು. ಹಾಗೆ ಪೋಷಕರು ಕೂಡ ಸರ್ಕಾರಿ ಶಾಲೆಗಳ ಕಡೆಗೆ ಹೆಚ್ಚಿನ ಒಲವನ್ನು ಬೆಳೆಸಿಕೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಸಹಕರಿಸಬೇಕು. ನಮ್ಮ ಶಾಲೆಯಲ್ಲಿ ನಾವು ಒಟ್ಟು 3 ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಉತ್ತಮವಾಗಿದೆ. ಸರ್ಕಾರದ ವತಿಯಿಂದ ಸ್ಮಾರ್ಟ್ ಕ್ಲಾಸ್ ಇದೆ. ಹಾಗೆ ಎಲ್ಲ ಕೊಠಡಿಗಳು ಸುಸ್ಥಿತಿಯಲ್ಲಿದ್ದಾವೆ. ಶಾಲಾ ಮೈದಾನದ ವ್ಯವಸ್ಥೆ ಕೂಡ ಇದೆ. ಶಾಲೆ ತೊಂದರೆ ಒಳ್ಳೆ ಉಂಟು. ಶಾಲೆಯಲ್ಲಿ ಟೀಚರ್ಸ್ ಮಾಸ್ಟರ್ ಒಳ್ಳೆ ಕಲಿಸ್ತಾರೆ ಮಕ್ಕಳಿಗೆಲ್ಲ. ಮತ್ತು ಟೀಚರ್ಸ್ನವರು ಕಮ್ಮಿ ಆಗಿದ್ದಾರೆ ಇಲ್ಲಿ, ಕಡಿಮೆ ಆಗಿದೆ. 2 ಜನ ಇರುವುದು ಇಲ್ಲಿ. ಸಬ್ಜೆಕ್ಟಿಗೆ ಒಬ್ಬರು ಬೇಕಾಗ್ತದೆ ಇಲ್ಲಿ ನಿಜ. 4 ಸಬ್ಜೆಕ್ಟಿಗೆ ಒಬ್ಬರು ಟೀಚರ್ ಇರೋದು. ಒಟ್ಟು ಕ್ಲಾಸ್ 7 ಇದೆ. ಹೌದು, 7 ಕ್ಲಾಸ್ ಇದ್ರು ಇಬ್ಬರು ಟೀಚರ್ಸ್ ಇರೋದು. ಹೇಗೆ ಪಾಠ ಮಾಡ್ತಾರೆ ಅಂತೆಲ್ಲ? ಪಾಠ ಎಲ್ಲ ಒಳ್ಳೆ ಇದು ಮಾಡ್ತಾರಂತೆ. ಆದರೂ ಟೀಚರ್ಸ್ ಬೇಕಿತ್ತು. ಟೀಚರ್ಸ್ ಬೇಕಿತ್ತು. ಒಂದೊಂದು ಸಬ್ಜೆಕ್ಟಿಗೆ ಟೀಚರ್ಸ್ಗಳಿಲ್ಲದಿದ್ದರೆ ಮಕ್ಕಳಿಗೆ ಹೌದು, ಮಕ್ಕಳಿಗೆ ಸ್ವಲ್ಪ ಇದಾಗ್ತದೆ ಅಲ್ಲ. ಬೇರೆ ಏನು ಇಲ್ಲಿ ಸೌಲಭ್ಯಗಳೇನಾದರೂ ಬೇಕಾಗುವಂಥದ್ದು? ಸೌಲಭ್ಯಗಳು ಅಂದರೆ ಅಲ್ಲೇ ಮಕ್ಕಳು ಕಮ್ಮಿ ಇದ್ದಾರೆ ಇಲ್ಲಿ. ಹಾಗೆ ಇಲ್ಲಾಂದರೆ ಜಾಸ್ತಿ ಮಕ್ಕಳಿದ್ದ ಅಲ್ಲಿಗೆ ಬೇರೆ ಶಾಲೆಗೆಲ್ಲ ಮರ್ಜಿ ಮಾಡಬೇಕಾಗ್ತದೆ ಇಲ್ಲಾದರೆ. ಹಾಗೆ ಮಾಡಿದರೆ ಆಗ್ತದಾ? ಹಾಗೆ ಮಾಡಿದರೆ ಆಗ್ಬೋದು. ನಮಗೆ ಹತ್ತಿರ ಇರೋದು ಇಲ್ಲಿ ಸ್ಕೂಲು ಇದೇ ಇರೋದು ಹತ್ತಿರ. ಸರ್ಕಾರಿ ಶಾಲೆ ಅಂತ ನಿಮಗೆ ಹತ್ತಿರ ಇದೆ? ಹೌದೌದು. ಬೇರೆ ಕಡೆ ಕಳುಹಿಸುವ ಹಾಗಿಲ್ಲ? ಬೇರೆ ಕಡೆ ಕಳಿಸಲಿಕ್ಕೆ ನಮಗೆ ತೊಂದರೆ ಆಗ್ತದೆ. ಹಾಗೆ ಬೇರೆ ಎಲ್ಲ ಸವಲತ್ತುಗಳೆಲ್ಲ ಇದೆ, ಊಟದ್ದು ಅದು ಇದು ಎಲ್ಲ ವ್ಯವಸ್ಥಿತವಾಗಿದೆ? ಅದೆಲ್ಲ ಉಂಟು. ಮತ್ತೇನಂದರೆ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಮಾಡಿದರೆ ಒಳ್ಳೆಯದಿತ್ತು. ಚಿಕ್ಕಂದೆಲ್ಲ LKG UKG ಎಲ್ಲ ಈಗೆಲ್ಲ ಮಾಡಿದರೆ ಒಳ್ಳೆಯದು. ಈಗ ಕೆಲವು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಕೊಟ್ಟಿದ್ದಾರೆ, ಇಲ್ಲಿ ಕೊಡಲಿಲ್ಲ. ಇಲ್ಲಿ ಕೊಡಲಿಲ್ಲ. ಕೊಡ್ತಿದ್ರೆ ಒಳ್ಳೇದಿತ್ತು. ಮಕ್ಕಳಿಗೆಲ್ಲ ಕೊಡ್ತಿದ್ರೆ ಇನ್ನಷ್ಟು ಮಕ್ಕಳು ಸ್ವಲ್ಪ ಬರ್ಬೋದು ಅಂತ. ಅಲ್ಲಿ ಕಲಿತಾ ಇದ್ದಾರೆ ಅನ್ನುವಂಥದ್ದು ಅವರಿಗೆ ಕೂಡ ಒಂದು ಆಸೆ ಇರ್ತದೆ. ಹೌದು, ಇನ್ನಷ್ಟು ಮಕ್ಕಳು ಸೇರ್ಬೋದು ಅಂತ ಅನಿಸಿಕೆ. ಹಾಗೆ ಕಲಿಯೋದ್ರಲ್ಲಿ ತೊಂದರೆ ಇಲ್ಲ, ಮಕ್ಕಳೆಲ್ಲ ಹುಷಾರಿದ್ದಾರೆ. ಇಲ್ಲಿ ನಮ್ಮ ಮಕ್ಕಳು 2 ಇದ್ದಾರೆ ಇಲ್ಲಿ. ಮತ್ತು ನನ್ನ ಎಂತ ಅಕ್ಕನ ಮಗ ಒಬ್ಬ ಇದ್ದಾನೆ ಇಲ್ಲಿ. ಹಾಗೆ ನಾನು ರಿಕ್ಷಾದಲ್ಲಿರೋದು. ರಿಕ್ಷಾದಲ್ಲಿ ಕರ್ಕೊಂಡು ಬರ್ತೇನೆ ಮಕ್ಕಳನ್ನು. ನಮ್ಮ ಮಕ್ಕಳನ್ನು ಕರ್ಕೊಂಡು ಬರುವಾಗ ಬೇರೆ ಒಂದು 5 ಮನೆಯಿಂದ ಮಕ್ಕಳನ್ನು ನಾನು ಕರ್ಕೊಂಡು ಬರ್ತಾ ಇದ್ದೇನೆ. ಅದು ಫ್ರೀಯಾಗಿ ನಾನು ಕರ್ಕೊಂಡು ಬರೋದು.
ಹಾಗೆ ಏನು ಅವರಿಂದ ಏನು ಫೀಸ್ ತಗೊಳ್ಳಿ? ಇಲ್ಲ ಇಲ್ಲ, ಪ್ರತಿ ದಿವಸ ಕರ್ಕೊಂಡು ಬರ್ತಿದ್ದೆ? ಹಾಂ ಪ್ರತಿ ದಿವಸ ಕರ್ಕೊಂಡು ಬರೋದು ಮತ್ತು ಬಿಡೋದು ಬಿಡೋದು ಕೂಡ ಹಾಗೆ. ಇದು ನಮ್ಮೂರ ಶಾಲೆಯಲ್ಲಿ ನಾವು ಇವತ್ತು ಬೆಟ್ಟಂಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಸುತ್ತು ನೋಟವನ್ನು ನೋಡಿಕೊಂಡು ಬಂದಿರುವಂಥದ್ದು. ಹತ್ರ ಶತಮಾನದ ಒಂದು ಸಂಭ್ರಮವನ್ನು ಕಾಣಲಿಕ್ಕೆ ಇರುವಂತಹ ಶಾಲೆ ಇದು. ಇಲ್ಲಿನ ಒಟ್ಟು ವ್ಯವಸ್ಥೆ ಸೌಲಭ್ಯಗಳೇನಿವೆ ಮತ್ತು ಮಕ್ಕಳು ಯಾವ ರೀತಿಯಾಗಿ ಕಲಿತಾ ಇದ್ದಾರೆ ಅನ್ನೋದನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಮುಂದಿನ ಶಾಲೆಯೊಂದಿಗೆ ನಮ್ಮೂರ ಶಾಲೆ ನಾವು ಮತ್ತೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಲಿಕ್ಕಿದ್ದೇವೆ. ಗೌತಮ್ ಶೆಟ್ಟಿ, ದಾಮೋದರ ದಂಡಳೆ ಮತ್ತು ಉಮೇಶ್ ಪಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. 𝐴𝐵𝐺 English Medium School located in Aluppuda, Krishnanagara, Mudnooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐴𝐵𝐺 English Medium School and unit of 𝐴𝐵𝐺 Educational and Charitable Trust, Aluppuda, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.